ನಾನು ಸತ್ಯಶಂಕರ್ ಭಟ್ ಟಿವಿ ಕ್ಲಿನಿಕ್ ಸಂಸ್ಥೆಯ ಮಾಲಕ. ಇದು ನಮ್ಮದು GL ಕಾಂಪ್ಲೆಕ್ಸ್ ಪುತ್ತೂರು ಹೋಟೆಲ್ ಡ್ರಾಮಾ ಬಿಲ್ಡಿಂಗಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿ ವರ್ಷದಂತೆ ದೀಪಾವಳಿ ಸಂದರ್ಭದಲ್ಲಿ ನಾವು ದೀಪಾವಳಿ ಲೈಟ್ಸ್ ಹೇಳೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಸಹ ಇದೇ ಬರುವ ಹಬ್ಬ ದೀಪಾವಳಿಯಂದು ನಮ್ಮಲ್ಲಿ ಇಲ್ಲಿ GL ಕಾಂಪ್ಲೆಕ್ಸಲ್ಲಿ ಕೆಳಗಡೆ ಮಿನಿಚರ್ ಹೇಳುವಂಥದ್ದು ಒಂದು ವಿಶೇಷವಾದದ್ದು. ದೀಪಾವಳಿ ಅನ್ನುವಾಗ ನಿಮಗೆ ಇಲ್ಲಿ ಪಟಾಕಿ ಹಾಗೂ ಮಿನಿಚರ್ಗಳದ್ದೇ ಇರ್ತದೆ. ಇಲ್ಲಿ ನಿಮಗೆ ಪಟಾಕಿ ಕೌಂಟ್ರ್ ಎಷ್ಟು ಸಿಗ್ಬೋದು, ಬಟ್ ಮಿನಿಚರ್ ಕೌಂಟ್ರ್ ಹೇಳುವಂಥದ್ದು ನಮ್ಮಲ್ಲಿ ಮಾತ್ರ ಇದೆ. ಇದು GL ಕಾಂಪ್ಲೆಕ್ಸ್ ಟಿವಿ ಕ್ಲಿನಿಕ್ ಹೋಟೆಲ್ ಡ್ರಾಮಾ ಬಿಲ್ಡಿಂಗಲ್ಲಿ ಹಾಗೂ ವಿಭಿನ್ನ ಶೈಲಿಯಲ್ಲಿ ವಿಭಿನ್ನ ರೀತಿಯ ಲೈಟ್ಗಳು ನಮ್ಮಲ್ಲಿ ಲಭ್ಯವಿದೆ. ಬಹಳಷ್ಟು ಕಡಿಮೆ ರೇಟಿನಲ್ಲಿದೆ. ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಹಣತೆ ನೋಡಿ, ಈ ಹಣತೆ ನೀರಿನಲ್ಲಿ ಬೆಳಗುವಂಥದ್ದು. ನೀರು ಹಾಕಿ ಇಟ್ಟುಬಿಟ್ರೆ ಇದು ಎಲೆಕ್ಟ್ರಾನಿಕ್ ಬ್ಯಾಟ್ರಿಯಿಂದ ಚಾಲನೆಗೊಳ್ಳುತ್ತದೆ. ಇದೆಲ್ಲ ನಮ್ಮ ಇಂಡಿಯಾದಲ್ಲೇ ಆದಂಥದ್ದು ದೇಶೀಯ ಉಪಕರಣಗಳು. ಹಾಗೆ ಇದೆಲ್ಲ ಬಿಲ್ಡಿಂಗ್ ಲೈಟ್ಸ್. ಬಿಲ್ಡಿಂಗ್ನಲ್ಲಿ ನೀವು ನೋಡಿರ್ಬೋದು, ಮೇಲಿಂದ ಕೆಳಗಡೆವರೆಗೆಲ್ಲ ತುಂಬ ನೇಲಿಸಿಕೊಂಡಿರ್ತದೆ. ಅಂಥದ್ದೇ ಲೈಟ್ಸ್ಗಳು ಕೆಲವೆಲ್ಲ ಹಾಕಿದ್ದೇವೆ ಇಲ್ಲಿ ನಾವು. ಇದು ಸಹ ದೇಶೀಯ ಉತ್ಪನ್ನಗಳೇ. ಇದರಲ್ಲಿ ವಾಟರ್ ಪ್ರೂಫ್. ಇದು ತುಂಬ ರೇಟ್ ಸಹ ಇಲ್ಲ. ಕೇವಲ 150 ರೂಪಾಯಿಗೆ ಒಂದು ರೋಲ್ 20 ಫೀಟ್ ಬರ್ತದೆ. ಇದು DC ವರ್ಕ್ ಆಗುವಂಥದ್ದು. ಅದು ಸಹ 12 ವೋಲ್ಟಲ್ಲಿ ವರ್ಕ್ ಆಗ್ತದೆ. ತುಂಬ ಎಷ್ಟು ಉದ್ದ ಜಾಸ್ತಿ ಕೊಡ್ತೇವೆ ಅಷ್ಟು ಆ್ಯಂಪ್ಸ್ ಜಾಸ್ತಿ ಮಾಡಿ ಕೊಡ್ತೇವೆ. ಹಾಗೂ ಇದರ ಬಾಳಿಕೆಯು ಜಾಸ್ತಿ ಬರ್ತದೆ ವಾಟರ್ ಪ್ರೂಫ್ ಇದ್ದ ಕಾರಣ. ಮತ್ತು ಅನೇಕ ಥರದ ನೀವು LED ಲೈಟ್ಸ್ಗಳನ್ನೆಲ್ಲ ಇಲ್ಲಿ ಕಾಣ್ಬೋದು. ಇದೊಂದು ರೋಟೇಷನ್ ಬಲ್ಬು ಕೇವಲ 100 ರೂಪಾಯಲ್ಲಿ ಸಿಗ್ತಾ ಉಂಟು. ಇನ್ನೊಂದು LED ಲೈಟ್ ಬರ್ತದೆ RGBಯಲ್ಲಿ ವರ್ಕ್ ಆಗ್ತಾ ಇರುವಂಥದ್ದು. ಇದು ಕೇವಲ 30 ರೂಪಾಯಿಗೆ ಸಿಗ್ತಾ ಉಂಟು. ಇದು ಕೇವಲ ಹಣತೆ 15 ರೂಪಾಯಿಗೆ ಬರ್ತಾ ಉಂಟು. ಹಾಗೆ ತುಂಬ ಕಡಿಮೆಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಉರಿಯುವಂಥ ಲೈಟ್ಸ್ಗಳೆಲ್ಲ ಇಲ್ಲಿದೆ. ಸುಮಾರು ಕಲೆಕ್ಷನ್ಸ್ ಇದೆ. ಬನ್ನಿ, ದೀಪಾವಳಿಯಲ್ಲಿ ದೀಪಗಳು ಹೇಗೆ ಮನೆ ಬೆಳಗುತ್ತದ ಹಾಗೆ ಮನಸ್ಸನ್ನು ಸಹ ದೀಪದಲ್ಲಿ ಬೆಳಗಿಸಿಕೊಳ್ಳುವ ಅಂತ ಹೇಳಿ ನೀವೆಲ್ಲರೂ ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.